ಅಧ್ಯಕ್ಷತೆಯನ್ನು ವಹಿಸಲು ಮುಖಚೇರಿ ಫ್ರೆಂಡ್ ಸರ್ಕಲ್ ಸಂಸ್ಥೆಯ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಜಾಕ್ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಈ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ಸಮಾಜ ಸೇವಕರು ಮೊಹಿದ್ದೀನ್ ಜುಮಾ ಮಸ್ಜಿದಿ ಜೋಕಟ್ಟೆ ಇದರ ಅಧ್ಯಕ್ಷರಾದ ಹಾಜಿ BM ಮೊಹಮ್ಮದ್ ಶರೀಫ್ ಅವರನ್ನು ಈ ವೇದಿಕೆಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು, ಸಮಾಜ ಸೇವಕರು ಮೊಹಮ್ಮದ್ ಮುಖಚೇರಿ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಮಾಜ ಸೇವಾ ಸಂಸ್ಥೆಯಾದ ಬಿ ಹ್ಯೂಮನ್ ಇದರ ಸಂಸ್ಥಾಪಕರಾದಂತಹ ಜನಾಬ್ ಆಸಿಫ್ ಡೀಲ್ಸ್ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಉಳ್ಳಾಲ್ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರು ಸಮಾಜ ಸೇವಕರು ಆದ ಜನಾಬ್ UB ಸಲೀಂ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ದುವಾ ನೆರವೇರಿಸಲು ಬಂದಂತಹ ಸೈಯದ್ ಮದನಿ ಜುಮಾ ಮಸ್ಜಿದ್ ಇದರ ಖತೀಬರಾದ ಜನಾಬ್ ಹಬೀಬ್ ರಹಮಾನ್ ಫಾಲಿಲಿ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಕಣಚೂರು ಆಸ್ಪತ್ರೆಯ ENT ವಿಭಾಗದ ಮುಖ್ಯಸ್ಥರು, ನಮ್ಮ ಈ ಕಾರ್ಯಕ್ರಮದ ರೂವಾರಿಯೂ ಆದಂತಹ ಡಾಕ್ಟರ್ ಅಶೋಕ್ ರವರನ್ನು ಕೂಡ ಈ ಸಭೆಗೆ ಸ್ವಾಗತಿಸುತ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಕ್ಕೂ ಬೆನ್ನೆಲುಬಾಗಿ ನಿಲ್ಲುವ ಹರ್ಟ್ಸ್ ಸಂಸ್ಥೆಯ ಜನಾಬ್ ಇಮ್ರಾನ್ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಟೌನ್ ಮೆಡಿಕಲ್ಸ್ ಇದರ ಮಾಲಕರು ಜನಾಬ್ ಮನ್ಸೂರ್ ಅಹಮದ್ ರವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ಇವತ್ತು ಬಂದಿರುವಂತಹ ಕಣಚೂರು ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳು, ಸಹಾಯ ಸಿಬ್ಬಂದಿಗಳು ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಮೊದಲನೆಯ ಕಾರ್ಯಕ್ರಮವಾಗಿ ದುವಾದೊಂದಿಗೆ ಪ್ರಾರಂಭಗೊಳಿಸಲು ಖತೀಬರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيده. اللهم صل على سيدنا محمد وعلى آله وصحبه وسلم. اللهم أوصل مثل ثواب ما قرأناه من القرآن العظيم وأوصل ذلك الثواب إلى حضرة نبينا وشفيعنا محمد صلى الله عليه وسلم وإلى حضرات سائر الأولياء والعلماء
والشهداء والصديقين والصالحين. اللهم أمدنا بمددهم وانصرنا بنصرتهم يا رب العالمين. اللهم بارك لنا في كل أمورنا بركة تامة كما باركت على عبادك الصالحين، خصوصا في هذا الأمر يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على خير. ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು, ಉಳ್ಳಾಲ್ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರು, ಸಮಾಜ ಸೇವಕರು ಜನಾಬ್ ಯು ಬಿ ಸಲೀಮ್ರವರು ಬಂದು ಎರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೆ. ಮುಕಚ್ಚೇರಿ ಫ್ರೆಂಡ್ ಸರ್ಕಲ್, ಬಿ ಹ್ಯೂಮನ್ ಹಾಗೂ ಕನಚೂರ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಮ್ಯಾಂಗ್ಳೂರು, ಈ ಮೂರು ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಉಚಿತ ವೈದ್ಯಕೀಯ ಶಿಬಿರ, ಈ ಸಮಾರಂಭದ ವೇದಿಕೆಯಲ್ಲಿ ಗಣೋಪಸ್ಥಿತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ರಜಾಕ್ ಹಾಜಿ ಅವರೇ, ನಗರಸಭಾ ಸದಸ್ಯರು ಹಿರಿಯರಾದ ಮೊಹಮ್ಮದ್ ಮುಕ್ಕಚ್ಚೇರಿ ಅವರೇ, ಕೊಡುಗೈ ದಾನಿಗಳು ನಮ್ಮೆಲ್ಲರ ಹಿರಿಯರುವಾದ ಮಾರ್ಗದರ್ಶಕರಾದ ಎಂ ಶರೀಫ್ ಬೋಲಾರ್ ಅವರೇ, ಮನ್ಸೂರ್ ರವರೇ, ಡಾಕ್ಟರ್ ಅಶೋಕ್ ರವರೇ, ಅದೇ ರೀತಿ ಬಿ ಹ್ಯೂಮನ್ ಸಂಸ್ಥೆಯ ಅಧ್ಯಕ್ಷರು ಸಣ್ಣ ಮಿತ್ರರಾದ ಆಸಿಫ್ ಡೀಲ್ಸ್ ರವರೇ, ಇಮ್ರಾನ್ ರವರೇ, ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ನಮ್ಮ ಇಸ್ಮಾಯಿಲ್ ರವರೇ, ಮಸೀದಿಯ ಗುರುಗಳೇ, ಅದೇ ರೀತಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರು, ಅದೇ ರೀತಿ ಫ್ಯಾಕಲ್ಟಿ ಮೆಂಬರ್ಸ್ ಆಫ್ ದಿ ಕನ್ಚೂರ್ ಮೆಡಿಕಲ್ ಇನ್ಸ್ಟಿಟ್ಯೂಟ್. ಬಹುಶಃ ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ ನನ್ನ ಅನಿಸಿಕೆ ಪ್ರಕಾರ ಕನಿಷ್ಠ ಪಕ್ಷ ಒಂದು 50ರಿಂದ 60 ಕಾರ್ಯಕ್ರಮಗಳು ಸಮಾಜಕ್ಕೆ ಮುಡಿಪಾಗಿಟ್ಟುಕೊಂಡು ಹಲವಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿರತಕ್ಕಂಥ ಒಂದು ಸಂಸ್ಥೆ. ಮುಕಚ್ಚೇರಿ ಫ್ರೆಂಡ್ ಸರ್ಕಲ್ ಪ್ರಾರಂಭ ಆದದ್ದೇ ಕ್ರಿಕೆಟಿಗೆ ಅಂತ ಹೇಳ್ಕೊಂಡು ಆದದ್ದು ಆ ದಿವಸ. ಒಂದು ಹಿರಿಯರ ಒಕ್ಕೂಟ ಈ ಒಂದು ಸಂಸ್ಥೆಯನ್ನ ಸೃಷ್ಟಿ ಮಾಡಿ ಮುಕಚ್ಚೇರಿ ಭಾಗದಲ್ಲಿ ಯುವಕರ ಪಾಲಿಗೆ ಒಂದು ಸಂಸ್ಥೆಯನ್ನ ಸೃಷ್ಟಿ ಮಾಡಿಕೊಂಡು ಕ್ರಿಕೆಟ್ ಆಟ ಆಡಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರತಕ್ಕಂಥ ಒಂದು ಸಂಸ್ಥೆ. ನಾನು ಕೂಡ ಈ ಸಂಸ್ಥೆಯಲ್ಲಿ ಒಂದು ಸದಸ್ಯನಾಗಿದ್ದೆ, ಹಲವಾರು ವರ್ಷಗಳಿಂದಿದ್ದೆ ಜೊತೆಯಲ್ಲಿ. ಇಂದಿಗೂ ನಮ್ಮ ನಂಟು ಬಲಿಷ್ಠವಾಗಿ ಇಟ್ಟಿದ್ದೇನೆ. ಇಂತಹ ಒಂದು ಸಂಸ್ಥೆ ಕ್ರಿಕೆಟ್ಗೆ ಪ್ರಾರಂಭ ಆದರೂ ಕೂಡ ನಿರಂತರವಾಗಿ ಈ ಸಂಸ್ಥೆ ಮಾಡ್ತಾ ಬಂದಿರತಕ್ಕಂಥ ಕ್ರಿಕೆಟ್ ಆಟಕ್ಕಿಂತಲೂ ಜಾಸ್ತಿ ನಿರಂತರವಾಗಿ ಸಮಾಜ ಸೇವೆ, ಇದು ಶ್ಲಾಘನೀಯ. ಇದನ್ನು ನಾನು ಅಭಿನಂದಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಇದು ಮೊದಲಲ್ಲ, ಅನೇಕ ಬಾರಿ ಸುನ್ನತ್ ಕಾರ್ಯಕ್ರಮಗಳು, ವೈದ್ಯಕೀಯ ಚಿಕಿತ್ಸೆ ಕಾರ್ಯಕ್ರಮಗಳು, ಶಿಬಿರ, ಅದೇ ರೀತಿ ಬ್ಲಡ್ ಕ್ಯಾಂಪ್, ಇನ್ನಿತರ ಹಲವಾರು ಕಾರ್ಯಕ್ರಮಗಳು, ಅದೇ ರೀತಿ ಬಡವರಿಗೆ ಸೇವೆ ಮಾಡ್ತಕ್ಕಂಥ, ಹಣಕಾಸು ಸೇವೆ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಸಂಸ್ಥೆ ಮುಖಾಂತರ, ಅದು ವಿಶೇಷವಾಗಿ ಹಲವಾರು ವರ್ಷಗಳಿಂದ ಈ ಸಂಸ್ಥೆಗೆ ಒಂದು ಚುಕ್ಕಾಣಿಯನ್ನು ಹಿಡ್ಕೊಂಡು ಮಾರ್ಗದರ್ಶನ ನೀಡುವುದರಲ್ಲಿ ಯಶಸ್ವಿಯಾಗಿ ಅಧ್ಯಕ್ಷರಾಗಿದ್ದುಕೊಂಡು ನನ್ನ ಆತ್ಮೀಯ ಮಿತ್ರರು ಹಿರಿಯರಾದ ರಜಾಕ್ ಹಾಜಿ ಅವರ ಮಾರ್ಗದರ್ಶನ ಕೂಡ ಇದರ ಯಶಸ್ಸಿನ ಹಿಂದೆ ಇರತಕ್ಕಂಥ ಒಂದು ಶಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಸಂಸ್ಥೆ ಮುಂದಕ್ಕೂ ಕೂಡ ಇದೇ ರೀತಿ ಸಮಾಜ ಸೇವೆಯನ್ನು ಮಾಡುವ ಮುಖಾಂತರ ಈ ಸಂಸ್ಥೆ ಇನ್ನಿತರ ಎಲ್ಲ ಬೇರೆ ಬೇರೆ ಆರ್ಗನೈಸೇಷನ್ ಸಂಸ್ಥೆಗಳಿಗೆ ಮಾದರಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ವಿಶೇಷವಾಗಿ ನಾನು ದಿ ಫ್ಯಾಕಲ್ಟಿ ಮೆಂಬರ್ಸ್, ಡಾಕ್ಟರ್ಸ್ ಅಂಡ್ ಆಲ್ ದಿ ಅದರ್ ಮೆಂಬರ್ಸ್ ಆಫ್ ದಿ ಟೀಮ್ who are representing on behalf of Kanachur, I would like to address you for a while at this moment. The purpose or the cause of attending this program of you people is not just to as a profession. The true purpose of attending this program of all of you, including the doctors and the faculty members, is serving the pupil. So at this point of time, I would like to request you, and been attending such programs for not less than 20 years minimum, not lesser than that. I've been seeing, watching all these type of programs. Usually what happens is, especially in the blood camp also, dental camps and many other programs, you keep coming and you will just go soon after the lunch, you will get, not lunch, after the time session overs, you get overs, you will, you will leave the premise. But my humble request with you is, being a professional, you have to serve the pupil heartily by touching the pupil's heart, and render the service what the professors teach you in the college.
by serving the people in rural areas. This is what I would like to say, because the people of rural area are the people who are begging for the service of the doctors and the medical facilities. So I hope you will definitely accept my words, what I have given to you positively, and extend your support to the society. Thank you so much for you too, especially being attending this program. ಎಲ್ಲರಿಗೂ ನಾನು ಒಂದನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. UB ಸಲೀಮ್ರವರೇ, ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಹಿರಿಯ ಸದಸ್ಯರು ಜನಾಬ್ ಮೊಹಮ್ಮದ್ ಮುಖಚೇರಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ಕೇಳಿಕೊಳ್ಳುತ್ತಾ ಇದೆ. ಇವತ್ತಿನ ಮುಖಚೇರಿ ಫ್ರೆಂಡ್ ಸರ್ಕಲ್ ಮತ್ತು ಕಣಚೂರು ಹಾಸ್ಪಿಟಲ್ನವರು ನಡೆಸುವಂತಹ ಈ ಒಂದು ಉಚಿತ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಇರತಕ್ಕಂತಹ ಅತ್ಯಂತ ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಜನಾಬ್ BM ಶರೀಫ್ ಅವರೇ, ಆಸಿಫ್ ರವರೇ, ಇಮ್ರಾನ್ ರವರೇ, UB ಸಲೀಂ ರವರೇ, ಡಾಕ್ಟರ್ ಕಣಚೂರು ಆಸ್ಪತ್ರೆಗಳ ಸಮೂಹದ ನೇತೃತ್ವದಲ್ಲಿ ಬಂದಂತಹ ಡಾಕ್ಟರ್ ಅಶೋಕ್ ರವರೇ, ಡಾಕ್ಟರ್ ಅಶೋಕ್ ರವರ ಹೆಸರು ಇಲ್ಲಿ ಬರುವಾಗ ನನಗೆ ಸಣ್ಣನಲ್ಲಿರುವಾಗ ಅಶೋಕ ಎಂಬ ರಾಜ ಕಳಿಂಗ ಯುದ್ಧದಲ್ಲಿ ಹೋದಂತಹ ಒಂದು ಚರಿತ್ರೆ ನನ್ನ ಕಣ್ಣೆದುರಿಗೆ ಬಂದು ನಿಂತಿದೆ. ವೆರಿ ಗುಡ್ ನೇಮ್ ಡಾಕ್ಟರ್ ಅಶೋಕ್ ಅಂತ ಹೇಳಿಕೊಂಡು. ಅದೇ ರೀತಿ ನನಗೆ ಅತ್ಯಂತ ಹಿರಿಯರಾದಂತಹ ಈ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಅನೇಕ ವರ್ಷಗಳಿಂದ ಮೊನ್ನೆ ನಡೆದ ಚುನಾವಣೆಯಲ್ಲಿ ಕೂಡ ಅವಿರೋಧವಾಗಿ ಆಯ್ಕೆಯಾದಂತಹ ಹಾಜಿ ಅಬ್ದುಲ್ ರಜಾಕ್ ಸಾಹೇಬರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ತಾವೆಲ್ಲರೂ ಒಂದು ಕ್ಲಾಪ್ ಅನ್ನು ಅವರಿಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಕೂಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಈ ಒಂದು MFCಯ ಈ ವೈದ್ಯಕೀಯ ತಂಡದ ಮೇನ್ ರೂವಾರಿ ತುಂಬ ಕೆಲಸ ಉಂಟು. ಅದಕ್ಕೆ ಅನೇಕ ಗಣ್ಯರನ್ನು ಕಾಣಬೇಕು, ಹಾಸ್ಪಿಟಲ್ ರವರನ್ನು ಕರೀಬೇಕು, ಡಾಕ್ಟರ್ ಅವರನ್ನು ಉಪಚರಿಸಬೇಕು. ಇಂತಹ ಕಾರ್ಯಕ್ರಮದಲ್ಲಿ ರೂವಾರಿಯಾದಂತಹ ಇಸ್ಮಾಯಿಲ್ ರವರೇ, ಅದೇ ರೀತಿಯ MFCಯ ತಂಡದವರಾದಂತಹ ನಮ್ಮ ಅಬ್ದುಲ್ ರೌಫ್ ರವರೇ, ಮತ್ತೆ ಸಾಜಿ ಅವರೇ, ರಾಜಿಕ್ ರವರೇ, ನಿಯಾಜ್ ರವರೇ, ವಿದೇಶದ ಮರಳುಗಾಡಿನಲ್ಲಿ ಉದ್ಯೋಗದಲ್ಲಿದ್ದುಕೊಂಡು ಇಲ್ಲಿ ರಜೆಯಲ್ಲಿ ಬಂದು ಏನಾದರೂ ಒಂದು ಮಾಡಬೇಕು ಊರಲ್ಲಿ ಬಂದು ಅಂತ ಹೇಳಿ ಸೇವೆಗೆ ನಿರತರಾಗಿದ್ದಂತಹ ನಮ್ಮ MFC ಅಲ್ತಾಫ್ ರವರೇ, ಅದೇ ರೀತಿ ನಮ್ಮ ಜಾಫರ್ ರವರೇ, ಮುನೀರ್ ರವರೇ, ನಜ್ಜುಬಾಯಿ ಅವರೇ, ಬೇರೆ ಇಕ್ಬಾಲ್ ಬಾಯಿ ಅವರೇ, ಅದೇ ರೀತಿ ನಮ್ಮ ಇನ್ನೊಬ್ಬ ಹಿರಿಯ ಸದಸ್ಯ MFCಯ ಸಮತ್ರವರು, MFC ಒಂದು ಬೆನ್ನೆಲುಬಾಗಿದ್ದಾರೆ. ಅವರು ಹೆಸರು ಬಿಟ್ಟು ಹೋದರೆ ನನಗೆ ಮತ್ತೆ ತುಂಬಾ ಕಷ್ಟ ಆಗ್ತದೆ. ಸಾರಿ. ಇಸಾಕ್ ಬಾಯಿ ಅವರು ಎಲ್ಲ ಒಳ್ಳೊಳ್ಳೆ ಹೆಸರುಗಳು. ಆದ್ದರಿಂದ ನಮ್ಮ MFC ಅವರು, ಅದೇ ರೀತಿ ಮನ್ಸೂರ್ ಮೆಡಿಕಲ್ನವರು ಅವರು ಆದಂತಹ ಮನ್ಸೂರ್ ರವರೇ, ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯರೇ, ಅದೇ ರೀತಿ ಆಲ್ ದಿ ಡಾಕ್ಟರ್ಸ್. ಇಫ್ ಯು ಲೈಕ್ ಇಟ್ ಮೈ ಸ್ಪೀಚ್, ಇಟ್ ಈಸ್ ವೆರಿ ಗುಡ್. ಅದರ್ವೈಸ್ ಇಟ್ ಈಸ್ ಎ ಓಲ್ಡ್ ವುಮೆನ್ಸ್ ಡ್ಯಾನ್ಸ್ ಅಕಾರ್ಡಿಂಗ್ ಟು ಅಬ್ರಹಾಂ ಲಿಂಕನ್. ಮಿಸ್ಟರ್ ಖಲೀಲ್ ರವರು, ಕೌನ್ಸಿಲ್ ರವರು ಬರ್ತಾ ಇದ್ದಾರೆ ವೇದಿಕೆಗೆ, ಅವರಿಗೆ ಕೂಡ ಸ್ವಾಗತ ಮಾಡುತ್ತೇನೆ. ನಮ್ಮ ಈ MFC ಎಂಬ ಈ ಒಂದು ಸಂಸ್ಥೆ ಹಲವಾರು ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದೆ ಬಂದು ಅನೇಕ ವರ್ಷಗಳಿಂದ ಇಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಿರುವಂತಹ ಒಂದು ಸಂಸ್ಥೆ. ಅದಕ್ಕೆ ಯಾವುದೇ ಡೌಟ್ ಇಲ್ಲ. ಇದರಲ್ಲಿ ಹಲವಾರು ನಮ್ಮ MFCಯ ಕಾರ್ಯಕರ್ತರ ಶ್ರಮ ಉಂಟು, ಅವರ ಬೆವರಿನ ಹನಿ ಉಂಟು. ಇದು ಸಮಾಜಕ್ಕೆ ಇನ್ನು ಮುಂದೆಯೂ ಕೂಡ ಒಳ್ಳೆಯ ಸರ್ವಿಸ್ ಅನ್ನು ಕೊಡುವಂತೆ ಆಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿ ನಮ್ಮ ಕಣಚೂರು ಮೋನಾಕ ಅಂತ ಹೇಳಿದ್ರೆ ಹಿ ಇಸ್ ಮೈ ಲೀಡರ್, ಹಿ ಇಸ್ ಮೈ ಪೊಲಿಟಿಕಲ್ ಲೀಡರ್. ಕಣಚೂರು ಮೋನಾಕರವರಿಂದ ನಮಗೆಲ್ಲರಿಗೂ ಒಂದು ಪಾಠ ಉಂಟು. ಏನಂತ ಹೇಳಿದರೆ, ಅಬ್ದುಲ್ ಕಲಾಂ ರಾಷ್ಟ್ರಪತಿಯವರು ಪೇಪರ್ ಮಾಡಿಕೊಂಡು ಈ ದೇಶದ ರಾಷ್ಟ್ರಪತಿ ಆಗಿದ್ದಾರೆ. ಅದೇ ರೀತಿ ಕಣಚೂರು ಮೋನಾಕನವರು ಮರದ ಉದ್ಯಮಿಯಾಗಿದ್ದುಕೊಂಡು ಇವತ್ತು ಬಹಳಷ್ಟು ದೊಡ್ಡ ಕಣಚೂರು ಮೆಡಿಕಲ್ ಇನ್ಸ್ಟಿಟ್ಯೂಷನ್
ಕಣಚೂರು ಡಾಕ್ಟರ್. ಯಾಕಂತ ಹೇಳಿದ್ರೆ ನಾವು ಕೊರೋನಾದ ಸಂದರ್ಭದಲ್ಲಿ ಪ್ರಾಣಕ್ಕೆ ಹಂಗು ತೊಟ್ಟು ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟುಕೊಂಡು ಒಂದು ನಮ್ಮ ದೇಶದ ಜನತೆಯನ್ನು ಕಾಪಾಡಿದ್ದು ಈ ದೇಶದ ಡಾಕ್ಟರ್ಗಳು ಮತ್ತು ನರ್ಸ್ಗಳು. ಅದರಲ್ಲಿ ಕೂಡ ಕಣಚೂರು ಆಸ್ಪತ್ರೆಯ ಡಾಕ್ಟರ್ಗಳನ್ನು ಕೂಡ ನಾನು ಅದರಲ್ಲಿ ಕಂಡುಕೊಂಡಿದ್ದೇನೆ. ಅವರಿಗೆ ನಾನು ಸಮಾಜದ ಪರವಾಗಿ ನಾನು ಮತ್ತೊಮ್ಮೆ ಸಲ್ಯೂಟ್ ಅನ್ನ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಹಿಪೋಕ್ರಟಿಸ್ ಎಂಬವ ಈ ಡಾಕ್ಟರ್ ಇತಿಹಾಸದ ತಂದೆ ಅಂತ ಹೇಳಿಕೊಂಡಿದ್ದೇನೆ. ಅದೇ ರೀತಿ ವಿಲಿಯಂ ಹಾರ್ವೆ, ಅದೇ ರೀತಿ ಲೂಯಿ ಪಾಶ್ಚರ್, ಅದೇ ರೀತಿ ಡಾಕ್ಟರ್ ಜನ್ನರ್, ಇವರೆಲ್ಲರೂ ವೈದ್ಯಕೀಯ ಸಂಸ್ಥೆಗಳಲ್ಲಿ ಅನೇಕ ಸಂಶೋಧನೆಯನ್ನು ಮಾಡಿದವರು. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಂಡು, ವಿ ಎಕ್ಸ್ಪೆಕ್ಟ್ ವೆರಿ ಗುಡ್ ಟ್ರೀಟ್ಮೆಂಟ್, ವೆರಿ ಗುಡ್ ಡಯಾಗ್ನೋಸಿಸ್, very good hospitality to our poor patient, those who came to here. ಆದ್ದರಿಂದ ನಮ್ಮ ಈ ಒಂದು സംസ്ഥയ്ക്ക് നിങ്ങൾ എല്ലാവരും ഈ രാഷ്ട്രത്തിന്റെ ಬೇರೆ ಬೇರೆ മുന്നീനായിക്കൊണ്ട് ഇവിടെ വന്നിരിക്കുന്നു. എനിക്ക് ഇതിന്റെ സംഘാടകർ എന്നോട് പറഞ്ഞിട്ടുണ്ട്. അത് കേരളക്കാരായിട്ടുണ്ടാവും, ബംഗാളക്കാരായിട്ടുണ്ടാവും, യുപിക്കാരായിട്ടുണ്ടാവും. നിങ്ങൾ എല്ലാവർക്കും ഞാൻ ഞങ്ങളുടെ നാട്ടിന്റെ വകയിൽ ഐ എം ഗിവിംഗ് എ വാർം വെൽക്കം ടു all the doctors and nurses ನಮ್ಮ ಈ ಸಂಸ್ಥೆಯ ಪರವಾಗಿ. ಆದ್ದರಿಂದ ನಾನು ಹೆಚ್ಚೇನೋ ಮಾತಾಡುವುದಿಲ್ಲ. ನಿಮ್ಮ ಈ ಸೇವೆ ನಮ್ಮ ಈ ಜನರಿಗೆ ಒಂದು ಉಪಕಾರ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಟ್ಟುಕೊಂಡು, ನೀರಿಗೆ ನೈದಿಲೆ ಸಿಂಗಾರ, ಸಮುದ್ರ ನೀರಿಗೆ ನೈದಿಲೆ ಸಿಂಗಾರ, ನಾರಿಗೆ ಗುಣವೇ ಸಿಂಗಾರ, ಗಗನಕ್ಕೆ ಚಂದ್ರವೇ ಸಿಂಗಾರ, ನಮ್ಮ ಈ ಸಭೆಗೆ ಬಂದಂತ ನೀವೆಲ್ಲ ಸಿಂಗಾರ ಅಂತ ಹೇಳಿಕೊಂಡು ನನ್ನೆರಡು ಮಾತನ್ನ ಮುಕ್ತಾಯಗೊಳಿಸಿದರೆ. ಜೈ ಹಿಂದ್, ಜೈ ಕರ್ನಾಟಕ. ಬಿ ಹ್ಯೂಮನ್ ಸಂಸ್ಥೆಯ ಸಂಸ್ಥಾಪಕರು, ಹಿರಿಯ ಸಮಾಜ ಸೇವಕರಾದಂತಹ ಆಸಿಫ್ ರೀಲ್ಸ್ರವರು ನಮಗೆ ಈ ಸಮಾರಂಭಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ಸಮಾಜ ಸೇವಕರು, ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಮಾಜಿ ಅಧ್ಯಕ್ಷರು, UCB ಇದರ ಮಾಜಿ ಅಧ್ಯಕ್ಷರಾದಂತಹ ಖಲೀಲ್ ಇಬ್ರಾಹಿಂ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದೆ. The MFC total team, the faculties of Kanachur Hospital and all the guests on the front of the dais. It's a great honor to be a part of today's medical camp jointly organized by MFC and supported by Kanachur Hospitals. As usual, Be Human is doing a wonderful job, and we as jointly doing with Mukkacheri Friends Club, this is the third camp what we are doing. We have done blood camp as well as vaccine camps and also different types of services during the corona pandemic. And Alhamdulillah, today we have joined together once again. We have a very good bonding, and also in the future we'll be doing a lot of camps and other service to the society. And today I would like to say that Be Human is following up with the kidney dialysis since last 1 year. Every month we have been crossing 600 to 700 dialysis in all the hospitals. We have been tied up with Kanachur and Yanapaya as well as Father Mullah's. And if you have any of the patients who are facing problems with the dialysis and kidney issue, you can directly contact us. Jazakallah khair for having us. Thank you very much. And Ismail, I forgot to tell your name, and also 2-3 names who are hardly working. One is Nazir, Altaf and Ismail and team. Since 2 days I have been seeing you running around to organize this camp. Alhamdulillah, may Allah give you afiyah. Jazakallah khair. ಇವತ್ತಿನ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ಖಲೀಲ್ ಇಬ್ರಾಹಿಂರವರು ಈ ಸಮಾರಂಭಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ ಮತ್ತು ಬಿ ಹ್ಯೂಮನ್ ಮಂಗಳೂರು, ಅದೇ ರೀತಿ ಕನಚೂರು ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರತಕ್ಕಂತಹ ಈ ಇವತ್ತಿನ ಉಚಿತ ವೈದ್ಯಕೀಯ ಶಿಬಿರದ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ ಮತ್ತು ಬಿ ಹ್ಯೂಮನ್ ಇದರ ಕಾರ್ಯಕರ್ತರೇ, ಇವತ್ತು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮುಕ್ಕಚ್ಚೇರಿ ಮತ್ತು ಬಿ ಹ್ಯೂಮನ್ ಮಂಗಳೂರು ತಂಡ ಎಷ್ಟು ಕೆಲಸ ಮಾಡ್ತಾ ಇದೆ ಅಂದರೆ, ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಮಕ್ಕಳ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಮಾಡ್ತಾನೆ.
ಅದ ಜನ ಅಷ್ಟೊತ್ತು ಜಾಸ್ತಿ ದಿವಸ ನೆನಪಿಟ್ಕೊಳ್ಳೋದಿಲ್ಲ. ಆದರೆ ಇವತ್ತು ಈ ತಂಡ ಏನು ಮಾಡಿದೆ, ಈ ಕೆಲಸ ಅವ ಸಾಯುವವರೆಗೆ ನೆನಪಿಟ್ಕೊಳ್ತಾನೆ. ಇದೊಂದು ವಿಶೇಷ ಆಗಿರ್ತದೆ. ಆದ್ದರಿಂದ ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಮೊಹಮ್ಮದ್ ಮುಕ್ಕಚ್ಚೇರಿ ಯಾವಾಗ ಫಸ್ಟ್ ಮಾತಾಡ್ತಾರೆ ಮತ್ತೆ ನಮಗೇನು ಉಳಿಯುವುದಿಲ್ಲ, ಎಲ್ಲೋ ಮಾತಾಡಿ ಮುಗಿಸಿಬಿಡ್ತಾರೆ ಅವರು. ಅದರಿಂದ ನನ್ನನ್ನು ಕರೆದು ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವಾಹದವನ ಅಲ್ಹಮ್ದುಲಿಲ್ಲ. ಕ್ರಮಕ್ಕೆ ನಮ್ಮ ಎಲ್ಲ ಕಾರ್ಯವನ್ನು ಬಿಟ್ಟು ಅಷ್ಟು ದೂರದಿಂದ ಲಿಎಂ ಶರೀಫ್ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಮುಂದೆ ಬಂದು ಅವರನ್ನು ಇರಬಹುದು. ಬಡ ಹೆಣ್ಣು ಮಕ್ಕಳ ಮದುವೆ ಆ ಹಣದಲ್ಲಿ ಒಂದು ಅಂಶವನ್ನು ನಮ್ಮ ಸಂಸ್ಥೆಯ ನಿಧಿಗಾಗಿ ಸಮರ್ಪಿಸಿದ್ದಾರೆ. ಅದರಲ್ಲಿ ಅದರ ಮುಖ್ಯ ನೇತೃತ್ವ ಜನಾಬ್ ಅಲ್ತಾಫ್, ಅದೇ ರೀತಿ ನಜೀರ್, ನಯಾಜ್, ಸಮೀರ್, ಇಕ್ಬಾಲ್, ನಜೀರ್, ಈ ತರ ಒಂದು 20-25 ನಮ್ಮ ಸದಸ್ಯರಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆಯೇ ಪರಮಾತ್ಮನು ಅವರನ್ನು ಅವರು ಮಾಡುವ ಈ ಎಲ್ಲ ಕಾರ್ಯವನ್ನು ಸ್ವೀಕರಿಸಿ ನಾಳೆ ಅವರಿಗೆ ಜನ್ನಾತುಲ್ ಫಿರ್ದೌಸ್ ಅನುಗ್ರಹಿಸಲಿ ಎಂದು ಅಲ್ಲಾಹನಲ್ಲಿ ಬೇಡುತ್ತಾ ಇದೆ. ಇಲ್ಲ ಅವರಿಗೆ ಆದರೂ ಕೂಡ ನಮ್ಮ ಒಂದು ಮನಸ್ಸಿನ ತೃಪ್ತಿಗಾಗಿ ನಾವು ಅವರಿಗೆ ಒಂದು ಸಣ್ಣ ಒಂದು ನೆನಪಿನ ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದನ್ನು ಅಲ್ತಾಫ್, ನಯಾಜ್ ರವರು ಬಂದು ಸ್ವೀಕರಿಸಬೇಕಾಗಿ ನಮ್ಮ ಸಂಸ್ಥೆಯ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಇನ್ನು ಮುಂದೆ ಕೂಡ ನಮ್ಮ ಈ ಸಮಾಜ ಸೇವಾ ಕಾರ್ಯದಲ್ಲಿ ನೀವು ನಮ್ಮೊಟ್ಟಿಗೆ ಇರಬೇಕೆಂದು ನಮ್ಮ ಸಂಸ್ಥೆಯ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಂದಿನದಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು ಕಾರ್ಯದರ್ಶಿ ಆದಂತಹ ಸಮದ್ ರವರು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಆಲಮೀನ್ ವಸ್ಸಲಾತು ವಸ್ಸಲಾಂ ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಆತ್ಮೀಯರೇ, ಮುಕ್ಕಚೇರಿ ಫ್ರೆಂಡ್ ಸರ್ಕಲ್ ಮತ್ತು ಬಿ ಹ್ಯೂಮನ್ ಸರ್ವಿಂಗ್ ಹ್ಯುಮ್ಯಾನಿಟಿ ಮತ್ತು ಕಣಚೂರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದರ ಜಂಟಿ ಆಶ್ರಯದಲ್ಲಿ ಮುಕ್ಕಚೇರಿಯ ಟಿಪ್ಪು ಸುಲ್ತಾನ್ ಕಾಲೇಜು ಸಭಾಂಗಣದಲ್ಲಿ ನಡೆಯುತ್ತಿರುವಂತಹ ಉಚಿತ ವೈದ್ಯಕೀಯ ಶಿಬಿರ, ಈ ಒಂದು ಸ್ವಾಗತ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಗಣ್ಯರಾದಂತಹ ಅಲ್ ಮುಜೈನ್ ಇದರ ಡೈರೆಕ್ಟರ್ ಹಾಗೂ ಮುಹಿಯುದ್ದೀನ್ ಜುಮಾ ಮಸೀದಿದ ಅಧ್ಯಕ್ಷರಾದಂತಹ BM ಶರೀಫ್ ರವರನ್ನು ಆತ್ಮೀಯವಾಗಿ ಅಭಿನಂದಿಸುತ್ತಿದ್ದೇನೆ. ಅವರಿಗೆ ಈ ಒಂದು ನಮ್ಮ ಕಾರ್ಯಕ್ಕೆ ಹೋಗೊಟ್ಟು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿದ್ದಕ್ಕಾಗಿ ಮುಕ್ಕಚೇರಿ ಫ್ರೆಂಡ್ ಸರ್ಕಲ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ನಿರಂತರ 30 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇರುವಂತಹ ನಮ್ಮ ಹಿರಿಯ ಗಣ್ಯ ವ್ಯಕ್ತಿ ಹಾಜಿ ಅಬ್ದುಲ್ ರಜಾಕ್ ಇವರನ್ನು ಕೂಡ ಆತ್ಮೀಯವಾಗಿ ನಾನು ಅಭಿನಂದಿಸುತ್ತಿದ್ದೇನೆ, ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಬಿ ಹ್ಯೂಮನ್ ಇದರ ಸ್ಥಾಪಕರಾದಂತಹ ಆಸಿಫ್ ಅವರು, ಟೌನ್ ಮೆಡಿಕಲ್ ಮಾಲಕರಾದಂತಹ ಮನ್ಸೂರ್ ರವರು, UB ಸಲೀಂ ರವರು, ಇಬ್ರಾಹಿಂ ಖಲೀಲ್ ರವರು, ಮೊಹಮ್ಮದ್ ಮುಕ್ಕಚೇರಿ ಅವರು, ಅದೇ ರೀತಿ ಈ ಒಂದು ವೇದಿಕೆಯ ಶಿಬಿರದ ನೇತೃತ್ವವನ್ನು ವಹಿಸಿ ನಮ್ಮೊಂದಿಗೆ ಇಲ್ಲಿ ಬಂದಂತಹ ಡಾಕ್ಟರ್ ಅಶೋಕ್ ರವರನ್ನು ಕೂಡ ಆತ್ಮೀಯವಾಗಿ ಅಭಿನಂದಿಸಿದ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.
ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಬೇಕಾಗಿ ಇಲ್ಲಿರುವ ಗಣ್ಯರಲ್ಲಿ ವಿನಂತಿಸುತ್ತಾರೆ. PM ಶರೀಫ್, ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಜಿ ಅಬ್ದುಲ್ ರಜಾಕ್, ಹಾಗೆ UCB ಇದರ ಅಧ್ಯಕ್ಷರು UB ಸಲೀಂ ಅವರು ಹನೀಫಾಜಿ ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ವೇದಿಕೆಯಲ್ಲಿರುವ ದರ್ಗಾದ ಉಪಾಧ್ಯಕ್ಷರಾದ ಅಶ್ರಫ್ ರೈಡರ್ ಅವರೇ ಹಾಗೂ ಈ ಸಂಸ್ಥೆಯ ಕಚೇರಿ ಫ್ರೆಂಡ್ಸ್ ಸರ್ಕಲ್ ಇದರ ಅಧ್ಯಕ್ಷರಾದಂಥ ರಜಾಕ್ರವರೇ ಹಾಗೂ ಇಲ್ಲಿ ಬಂದಿರುವಂಥ ಮುಖ್ಯ ಅತಿಥಿಯಾದ ಶರೀಫ್ರವರೇ, ಈ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಅಬೂಬಕರ್ ಅವರೇ ಹಾಗೂ ದರ್ಗಾದ ಕೋಶಾಧಿಕಾರಿಯಾದ ನಾಜಿಮ್ರವರೇ ಹಾಗೂ ಸದಸ್ಯರಾದಂಥ ಫಾರೂಕ್, ಮಹೇದಿಯಾಕ ಹಾಗೂ ನನ್ನ ಆತ್ಮೀಯ ಮಿತ್ರರು ಮಾಸ್ತಿಯಟೆಯ ಯುವ ನೇತಾರ ಸಲೀಮ್ರವರೇ ಹಾಗೂ ಕೌನ್ಸಿಲರಾದಂತಹ ಅಶ್ರಫ್ರವರೇ, ಬಿ ಹುಮನ್ ಸಂಸ್ಥೆಯ ಆಸಿಫ್ರವರೇ, ತುಂಬ ಖುಷಿಯಾಗ್ತಾ ಉಂಟು. ಮುಖಚೇರಿ ಫ್ರೆಂಡ್ಸ್ ಸರ್ಕಲ್ ಉಳ್ಳಾಳದಲ್ಲಿ ತುಂಬ ಸಂಘ ಸಂಸ್ಥೆ ಇದ್ದರು. ಇದು 1989ರಲ್ಲಿ ಪ್ರಾರಂಭಿಸಿದ ಸಂಸ್ಥೆ ಅಂತ ಕಾಣ್ತಾ ಉಂಟು. ತುಂಬ ಹಳೆಯದಾದ ಸಂಸ್ಥೆ. ನಾನು ಗಲ್ಫಲ್ಲಿದ್ದಾಗಲೂ ಕೂಡ ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ನೋಡ್ತಾ ಇದ್ದೆ. ಅಲ್ಹಮ್ದುಲಿಲ್ಲಾ, ಊರಿನ ಬಡ ಜನರಿಗೆ ತುಂಬ ರೀತಿಯಲ್ಲಿ ಕೋವಿಡ್ ಸಮಯದಲ್ಲಿ ಕೂಡ, ರಂಜಾನ್ ಸಮಯದಲ್ಲಿ ಕೂಡ ಹಲವು ರೀತಿಯ ಸಹಾಯಗಳನ್ನು ಮಾಡ್ತಾಯಿದ್ದರು. ಅಲ್ಹಮ್ದುಲಿಲ್ಲಾ, ವೈದ್ಯಕೀಯ ಕ್ಯಾಂಪ್ ನನ್ನ ಅಂದಾಜಿನಾಗಿ ವರ್ಷಪ್ರತಿ ನಡೆಸ್ತಾ ಬರ್ತಾ ಇದ್ದಾರೆ. ಮೆಡಿಕಲ್ ಕ್ಯಾಂಪ್ ನಮ್ಮ ಜನತೆಗೆ ತುಂಬ ಅತ್ಯಗತ್ಯವಾಗಿರುತ್ತದೆ. ನಮ್ಮವರು ಹೇಗೆಂದರೆ, ಯಾವಾಗ ತಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಪರಿಸ್ಥಿತಿಗೆ ಮಾತ್ರ ಆ ಸಮಯದಲ್ಲಿ ಮಾತ್ರ ಹೋಗಿ ಚೆಕಪ್ ಮಾಡೋದು. ಕೆಲವೊಂದು ಜನರು ಒಬ್ಬ ಪೇಷಂಟನ್ನು ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿದಾಗ ನನ್ನನ್ನು ಚೆಕ್ ಮಾಡುವಂತ ನೋಡುವಾಗ ಅದು 560 540 ಶುಗರ್ ಆಗಿರುತ್ತೆ. ಅಷ್ಟರವರೆಗೆ ಅವರಿಗೆ ಗೊತ್ತೇ ಇರುವುದಿಲ್ಲ ನನಗೆ ಶುಗರ್ ಉಂಟು ಅಂತ ಹೇಳಿ. ಎಷ್ಟು ಚರಿತ್ರೆಗಳು ಆಗಿದೆ. ಅಲ್ಹಮ್ದುಲಿಲ್ಲಾ, ಈ ವೈದ್ಯಕೀಯ ಕ್ಯಾಂಪಿನಿಂದ ಊರಿನ ಪ್ರತಿಯೊಬ್ಬರು ಕೂಡ ಬಂದು ಚೆಕಪ್ ಮಾಡುವಾಗ ಅವರಿಗೆ ಗೊತ್ತಾಗುತ್ತದೆ ನನ್ನ ದೇಹದಲ್ಲಿ ಶುಗರ್ ಉಂಟಾ, BP ಉಂಟಾ, ಏನಾದರೂ ಉಂಟಾ ಅಂತೇಳಿ. ಅದು ತುಂಬ ಅತ್ಯವಶ್ಯಕವಾಗಿದೆ. ಅಲ್ಹಮ್ದುಲಿಲ್ಲಾ, ಈ ಒಂದು ಸೇವೆಯನ್ನು ಮಾಡ್ತಿರುವ ಮುಖಚೇರಿ ಫ್ರೆಂಡ್ಸ್ ಸರ್ಕಲ್ ಈ ಸಂಸ್ಥೆಯ ಎಲ್ಲರಿಗೂ, ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲರಿಗೂ ಕೂಡ ಶುಭ ಹಾರೈಸುತ್ತಾ, ಅದರೊಟ್ಟಿಗೆ ಬಿ ಹುಮನ್ ಎಂಬ ಸಂಸ್ಥೆ ಇದರೊಟ್ಟಿಗೆ ಕೈ ಜೋಡಿಸಿ ಇವರಿಗೂ ಕೂಡ ಎಲ್ಲ ರೀತಿಯ ಶುಭಾಶಯನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಶ್ರಫ್ ರೈಟ್ವೇರ್ ಅವರು ನಮ್ಮ ಈ ಸಮಾರಂಭಕ್ಕೆ ಶುಭ ಕೋರಬೇಕಾಗಿ ವಿನಂತಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್. ಮುಖಚೇರಿ ಫ್ರೆಂಡ್ ಸರ್ಕಲ್ ಮತ್ತು ಬಿ ಹ್ಯೂಮನ್ ಸಂಸ್ಥೆ ಇದರ ಜಂಟಿ ಆಶ್ರಯದಲ್ಲಿ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ತಾಲಾ ಸರ್ರಹುಲ್ ಅಜೀಜ್ ಆ ಮಹಾನುಭಾವರ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿರುವ ಈ ಶಾಲಾ ಕಾಲೇಜಿನಲ್ಲಿ ಇವತ್ತು ನಡೆಯುತ್ತಿರುವಂತಹ ಅತ್ಯಂತ ಅರ್ಥಪೂರ್ಣವಾದ, ಮಹತ್ವಪೂರ್ಣವಾದ ಕಾರ್ಯಕ್ರಮ. ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದಾರೆ. ನಾನು ಒಬ್ಬೊಬ್ಬರ ಹೆಸರನ್ನು ಹೇಳಿ ಸಮಯ ಅವಕಾಶ ಇಲ್ಲ. ಅದು ಅಲ್ಲದೆ ಅಧಿಕೃತ ಕಾರ್ಯಕ್ರಮ ಬೆಳಿಗ್ಗೆ ತಾನೇ ಉದ್ಘಾಟನೆ ಆಗಿರುತ್ತದೆ. ಯಾವುದಕ್ಕೂ
ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು 1450 ವರ್ಷಗಳ ಹಿಂದೆ ಮನುಜ ಸಮುದಾಯಕ್ಕೆ ಆದೇಶಿಸಿದ ಹಾಗೆ ಇಸ್ಅಲುಲ್ಲಾಹಲ್ ಅಫ್ವ ವಲ್ ಆಫಿಯ, ಅಲ್ಲಾಹನಲ್ಲಿ ನೀವು ನಿರಂತರವಾಗಿ 2 ಕಾರ್ಯಗಳ ಬಗ್ಗೆ ಪ್ರಾರ್ಥನೆ ಮಾಡುತ್ತಾ ಇರಿ, ದುವಾ ಮಾಡುತ್ತಾ ಇರಿ. ಅದರಲ್ಲಿ ಮೊದಲನೇದಾಗಿ ಹೇಳಿದ್ದು ಅಫ್ವ, ಪಾಪ ಮುಕ್ತಗೊಳ್ಳಲು ನೀವು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತಾ ಇರಿ. ಜೀವನದಲ್ಲಿ ಏನಾದರೂ ತಿಳಿದೋ ತಿಳಿಯದೆಯೋ ಏನಾದರೂ ಅಹಿತಕರವಾದ ಪಾಪ ಕಾರ್ಯ ನಿಮ್ಮಲ್ಲಿ ಉಂಟಾಗಿದ್ರೆ ಅದರ ಬಗ್ಗೆ ಸದಾ ಪಶ್ಚಾತ್ತಾಪ ಪಡ್ತಾ ಇರಿ. ಎರಡನೇದಾಗಿ ವಲ್ ಆಫಿಯ, ಆರೋಗ್ಯಪೂರ್ಣ ಜೀವನಕ್ಕಾಗಿ ನೀವು ಅಲ್ಲಾಹನಲ್ಲಿ ಸದಾ ಬೇಡ್ತಾ ಇರಿ ಅಂತ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು ಸುಮಾರು 1450 ವರ್ಷಗಳ ಹಿಂದೆನೆ ನಮಗೆ ದೇವರಲ್ಲಿ ಅಲ್ಲಾಹನಲ್ಲಿ ಸದಾ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮಲ್ಲಿ ಆದೇಶನ ಮಾಡಿರುತ್ತಾರೆ. ಇವತ್ತು ನಡೀತಾ ಇರೋದು ಆ ಪ್ರವಾದಿ ಹೇಳಿದಂತಹ 2ನೇ ಭಾಗ, ಅಂದ್ರೆ ಆಫಿಯ, ಆರೋಗ್ಯದ ಒಂದು ಭಾಗವಾಗಿರುತ್ತದೆ ಇವತ್ತು ನಡೀತಾ ಇರುವಂಥದ್ದು. ಆರೋಗ್ಯವೇ ಮಹಾಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಎಂಬುದು ನಾವೆಲ್ಲ ತಿಳಿದ ಪಾಠವಾಗಿರುತ್ತದೆ. ಆರೋಗ್ಯವಾಗಿ ಪ್ರತಿಯೊಬ್ಬರು ಸದೃಢವಾಗಿರಬೇಕಾದರೆ ವೈದ್ಯಕೀಯವಾಗಿ ಮುಂದುವರಿಯುವುದು ಅತ್ಯಂತ ಅಗತ್ಯವಾಗಿರುತ್ತದೆ ಈ ಸಮಾಜದಲ್ಲಿ. ಹಾಗಾಗಿ ನಮ್ಮ ಮೊಹಲ್ಲಾ ಹಾಗೂ ಉಳ್ಳಾಲ ಪರಿಸರದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಆರೋಗ್ಯದಲ್ಲಿ ಏನಾದರೂ ಏರುಪೇರಿದ್ರೆ ಅದನ್ನು ಸರಿಪಡಿಸಿಕೊಂಡು ಹೋಗುವಂತಹ, ರೋಗ ಮುಕ್ತವಾಗಿ ಜೀವನ ನಡೆಸಲು ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ MFC ಸಂಘ, ಅದರ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಬಿ ಹ್ಯೂಮನ್ ಈ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಅದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಶುಭಾಶಯ ಕೋರುತ್ತೇನೆ. ಅಲ್ಲಾಹು ಈ ಸಮಾರಂಭವನ್ನು, ಈ ಕಾರ್ಯವನ್ನು ಕಬೂಲ್ ಮಾಡಲಿ. ಇದಕ್ಕೆ ತಕ್ಕ ಪ್ರತಿಫಲವನ್ನು ನಾಳೆ ಮಾಶರದಲ್ಲಿ ಅಲ್ಲಾಹು ನಮಗೆಲ್ಲರೂ ಒದಗಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಹಾಗೂ ಬಿ ಹ್ಯೂಮನ್ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.